ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ. ಧರ್ಮದ ಮಣ್ಣಿಡು ಮೈಮೇಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ. ಭಕ್ತಿದಲೆಪ್ಪುಗು ಓಲೇಲೆತ್ತುಂಡಲ ಪಾರೊಂದು ಬರುವಜ್ಜ. ಸತ್ಯದ ಮೂರುತಿಯೇ ಭಕ್ತಿಗೆ ಒಲಿಯುವರೇ, ಧರ್ಮದ ಜ್ಯೋತಿಯೇ ಮುಕ್ತಿನ ತೋಜವರೇ. ನಂಬಿನ ಭಕ್ತರೆಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ಎನ್ನಜ್ಜ. ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯದ ತೊಡರಾಯರೇ, ತುಳುನಾಡ ಪುಳ್ಪಾತರೇ. ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯದ ತೊಡರಾಯರೇ, ತುಳುನಾಡ ಪುಳ್ಪಾತರೇ. ತುಳುನಾಡ ಒರ್ಮೇಲ ಆನಿನ್ನ ಮಾಯೋನು ತೋಜಾದ ಕೊರಿಯರೇ. ಸತ್ಯೋನು ಗೆಂದಾದ ಸುಳ್ಳುನು ಮದೆ ಮಲ್ತೆ ಕಾರ್ನಿಕೋ ಮೇರೆ ಪದರಿ. ತುಳುನಾಡ ಒರ್ಮೇಲ ಆನಿನ್ನ ಮಾಯೋನು ತೋಜಾದ ಕೊರಿಯರೇ. ಸತ್ಯೋನು ಗೆಂದಾದ ಸುಳ್ಳುನು ಮದೆ ಮಲ್ತೆ ಕಾರ್ನಿಕೋ ಮೇರೆ ಪದರಿ. ಗಗ್ಗರ ಕೊಂಬರದಿದು ದಂಟಿಗೆ ಪತ್ತೊಂದಿನ ನಲಿಕೆನೆ ಏತು ಪೊರ್ಲು. ಕಣ್ಣಾರೆ ತೂಂಡಲ ಯಾವಂದು ಪಂಪಿನ ಭಕ್ತಿದ ಎನ್ನುಡಲೇ, ಕರುಣಿದ ನಿನ್ನ ಕಡಲೇ. ಈರೆಂಕ್ಲೆ ಪಾಲಿದ ಬಂಗಾರೋನೇ, ಈರೆ ಮಲ್ಲಿಗೆ ದೈತೋದ ಸಿಂಗಾರೋನೇ. ಈರೆಂಕ್ಲೆ ಪಾಲಿದ ಬಂಗಾರೋನೇ, ಈರೆ ಅಪ್ಪುಲಿ ದೈತದ ಸಿಂಗಾರೋನೇ. ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೇ, ಈರೆಂಕ್ಲೆ ಗುರಿ ಕಾರೆನೇ. ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೇ, ಈರೆಂಕ್ಲೆ ಗುರಿ ಕಾರೆನೇ. ಆಬಿಡ ಚಕ್ಕುಲಿ ತಡ್ಪೆದ ಗೆಲಿರಗೆ ಪ್ರೀತಿದ ಕಾಣಿಕೆ. ಭಕ್ತರು ನೆನೆತಿ ಕಾರ್ಯೋಗಿಂಬುನು ಕೊರ್ಪಿನ ಗೆಲ್ಮೆದ ಸಿರಿ ಪೋದಿಕೆ. ಆಬಿಡ ಚಕ್ಕುಲಿ ಮೊದಲ ವಿಡಿಯೋದಲ್ಲಿ ನಿಮಗೆ ಕಲ್ಲಾಪು ಶ್ರೀ ಕೊರಗಜ್ಜ ಆದಿ ಕ್ಷೇತ್ರದ ಬಗ್ಗೆ ತೋರಿಸಿದೆ. ಇವಾಗ ಇನ್ನೊಂದು ಕ್ಷೇತ್ರ, ನಾನು ಮೊದಲೊಂದು ಸತಿ ವಿಡಿಯೋ ಮಾಡಿದ್ದೇನೆ, ಆದರೂ ಕೂಡ ಕೆಲವರಿಗೆ ಗೊತ್ತಿಲ್ಲದವರಿಗೆ ನೋಡಿ, ಇದೊಂದು ಆದಿ ಕ್ಷೇತ್ರ. 7 ಕೊಪ್ಪಗಳಲ್ಲಿ ಇದು ಕೂಡ ಒಂದು. ಇದು ಕೂಡ ಕುತ್ತಾರಿನ ಸಮೀಪವಿರುವಂತಹ ಕ್ಷೇತ್ರ, ಕುತ್ತಾರಿಗೆ ಸಂಬಂಧಪಟ್ಟಂಥ ಕ್ಷೇತ್ರ. ಕಲ್ಲಾಪುವಿನ ಕೊರಗಜ್ಜನ ಕ್ಷೇತ್ರ ಮೂಲ ಕ್ಷೇತ್ರ ಅದು. ಇದು ಕುತ್ತಾರಿಗೆ ಸೇರಿದಂತಹ 7 ಕೊಪ್ಪಗಳಲ್ಲಿ ಇದು ಕೂಡ ಒಂದು. ಈಗ ನಾವು ಕುತ್ತಾರಿನ ಬೊಳ್ಯ ಎಂಬ ಜಾಗದಲ್ಲಿದ್ದೇವೆ. ನೋಡಿ, ಇಲ್ಲಿ ಫುಲ್ಲು ಕಾಡಿದು. ಫುಲ್ಲು ಕಾಡಿನ ಮಧ್ಯೆ ಅಜ್ಜನ ಒಂದು ಕೊಪ್ಪದ ಕ್ಷೇತ್ರ ಇರುವಂಥದ್ದು. ಇದು ಕುತ್ತಾರಿನ ಬೊಳ್ಯ ಎಂಬ ಜಾಗ. ಇಲ್ಲಿರುವಂಥ ಇದೊಂದು ಅಜ್ಜನ ಕೊರಗಜ್ಜನ ಕ್ಷೇತ್ರಗಳಲ್ಲಿ ಒಂದು. ಇದು ನಾನು ಕಲ್ಲಾಪಿನ ಬಗ್ಗೆ ಹೇಳಿದೆ ಅಲ್ಲ, ಅದು ಆದಿಕ್ಷೇತ್ರ. ಇದು ಕುತ್ತಾರಿನ 7 ಕೊಪ್ಪಗಳಲ್ಲಿ ಇದು ಕೂಡ ಒಂದು. ಟೋಟಲ್ ಎಲ್ಲ ಕಾಡಿನ ಮಧ್ಯೆ ಇದು ನೋಡಿ, ಫುಲ್ಲು ಕಾಡು. ಅದರಲ್ಲಿ ಒಂದು ಮಣ್ಣಿನ ರಸ್ತೆ, ಇದು ಡಾಮರ್ ರಸ್ತೆ ಕೂಡ ಇಲ್ಲ, ಮಣ್ಣಿನ ರಸ್ತೆ. ಕುತ್ತಾರು 7 ಕೊಪ್ಪಗಳಲ್ಲಿ ಅಜ್ಜ ನೆಲೆ ನಿಂತಿರುವಂತಹ ಒಂದು ಕಥೆಯಲ್ಲಿ ಬರುವಂತಹ 7 ಕೊಪ್ಪಗಳಲ್ಲಿ ಈ ಕೊಪ್ಪ ಕೂಡ ಒಂದು. ಕಲ್ಲಾಪು
ಮೂಲ ಕ್ಷೇತ್ರ. ಕಲ್ಲಾಪುವಿನ ಕ್ಷೇತ್ರ ಕೂಡ ತುಂಬ ಪವರ್ಫುಲ್ ಕ್ಷೇತ್ರ. ಅದು ನೇತ್ರಾವತಿ ಬ್ರಿಡ್ಜ್ಗಿಂತ ನಾವು ಮಂಗಳೂರಿನಿಂದ ಬರುವಾಗ ನೇತ್ರಾವತಿ ಬ್ರಿಡ್ಜಿನ ಸ್ವಲ್ಪ ಎದುರು ಬಂದು ನಮಗೆ ಲೆಫ್ಟ್ ಟರ್ನಲ್ಲಿ ಸ್ವಲ್ಪ ಎದುರು ಹೋಗಬೇಕು. ಅದು ರೋಡ್ ಇದೆ, ನಾನು ನಿಮಗೆ ಇದರಲ್ಲಿ ಹಾಕಿದ್ದೇನೆ. ಅದೇ ರೋಡಲ್ಲಿ ನೀವು ಸ್ಟ್ರೈಟ್ ಹೋದರೆ ಆಯಿತು. ಅದೇ ರೋಡಲ್ಲಿ ಸ್ಟ್ರೈಟ್ ನಮಗೆ ಕುತ್ತಾರಿಗೂ ಕೂಡ ಅದು ಕನೆಕ್ಟ್ ಇದೆ. ಎಲ್ಲಿ ಕಲ್ಲಾಪುವಿನ ಕ್ಷೇತ್ರದಿಂದ ಡೈರೆಕ್ಟ್ ಬಂದರೆ ಅದು ಕುತ್ತಾರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಇದು ಕೇಪಳದ ಹೂ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ಇದು ನಮ್ಮ ತುಳುನಾಡಿನ ದೈವಾರಾಧನೆಗೆ ಬಹು ಪ್ರಮುಖವಾದಂತಹ ಪ್ರಾಮುಖ್ಯತೆ ಹೊಂದಿರುವಂತಹ ಹೂ ಇದು. ನಮ್ಮಲ್ಲಿ ತುಳುವಲ್ಲಿ ಒಂದು ಮಾತು ಉಂಟು, ಪರಪು ನೀರು ಕೇಪಳದ ಹೂ ದೈವಾರಾಧನೆಗೆ ಬೋಡು ಅಂತ. ಹಾಗಾಗಿ ಈ ಕೇಪಳದ ಹೂ ಕೊರಗಜ್ಜ ಆಗಿರ್ಬೋದು, ಮಂತ್ರದೇವತೆ ಆಗಿರ್ಬೋದು, ಯಾವುದೇ ದೈವಗಳಿಗೂ ಕೂಡ ಅತ್ಯಂತ ಪವಿತ್ರ ಮತ್ತು ಪ್ರಾಮುಖ್ಯತೆ ಹೊಂದಿರುವಂಥ ಹೂ ಇದು. ಇದನ್ನು ನಾವು ತುಳುವಲ್ಲಿ ಕೇಪಳದ ಹೂ ಅಂತ ಹೇಳ್ತೇವೆ. ಇದು ಅಂದರೆ ಕಾಡಲ್ಲಿ ಬೆಳೆಯುವಂಥ ಹೂ, ಕಾಡು ಮತ್ತು ಪೊದೆಯಲ್ಲಿ ಬೆಳೆಯುವಂಥ ಹೂ ಇದು. ಇದರಲ್ಲಿ ಒಂದು ಹಣ್ಣಾಗುತ್ತೆ, ಅದು ನಾನು ಸಣ್ಣದಿರುವಾಗ ತಿಂತಾ ಇದ್ದೆ, ಅದು ಕೂಡ ಹೇಳಬೇಕಲ್ಲ. ಲೈಟಾಗಿ ಮಳೆ ಕೂಡ ಬರ್ತಾ ಉಂಟು. ನಮಗೆ ಮಳೆ ಬಂದರೆ ಶುಭ ಶಕುನ ಅಂತೆ. ಹಾಗಾಗಿ ತುಂಬ ಖುಷಿ ಆಯಿತು. ನಾನು ಕಲ್ಲಾಪಿಗೆ ವಿಡಿಯೋ ಭಾರಿ ಖುಷಿ ಆಯಿತು ನನಗೆ. ಕಲ್ಲಾಪು ಕೂಡ ತುಂಬ ಪವರ್ಫುಲ್ಲು ಕೊರಗಜ್ಜನ ಕ್ಷೇತ್ರ. ಇದೆಲ್ಲ ನಮಗೆ ಸಮೀಪದಲ್ಲೇ ಉಂಟು. ಕಲ್ಲಾಪು ಕ್ಷೇತ್ರ ನಮಗೆ ನಾವು ತುಳುವಲ್ಲಿ ಅಂತ ಹೇಳ್ತೇವೆ ಅದಕ್ಕೆ, ಐಲ್ಯಾಂಡ್ ಆ ಥರ ಇರುವಂಥದ್ದು. ನಾವು ನೇತ್ರಾವತಿ ಬ್ರಿಡ್ಜ್ಗಿಂತ ಸ್ವಲ್ಪ ಎದುರು ಬಂದು ಲೆಫ್ಟಿಗೆ ಟರ್ನ್ ತಗೊಳ್ಬೇಕು ನಾವು ಮಂಗಳೂರಿಂದ ಬರುವವರಾಗಿದ್ದರೆ. ಅಲ್ಲೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿರುವಂತಹ ವರದಿಯೆಲ್ಲ ಸಿಗುತ್ತೆ. ತುಂಬ ಒಳ್ಳೆ ತೋಟ ಜಾಗ. ಆಮೇಲೆ ಮೇಲೆ ಸ್ವಲ್ಪ ಎತ್ತರದ ಜಾಗದಲ್ಲಿ ಅಜ್ಜನ ಕಲ್ಲಿರುವಂಥದ್ದು ನಾಗದೇವರು ಕೂಡ ಇದ್ದಾರೆ. ಅಲ್ಲಿ ಪುಂಚ ಅಂತ ಹೇಳ್ತೇವೆ, ಹುತ್ತ, ಅದು ಕೂಡ ಉಂಟು ಅಲ್ಲಿ ಕಲ್ಲಾಪಿನಲ್ಲಿ. ಖಂಡಿತವಾಗ್ಲೂ ಕಲ್ಲಾಪು ಕ್ಷೇತ್ರಕ್ಕೊಮ್ಮೆ ಖಂಡಿತವಾಗ್ಲೂ ಎಲ್ಲರೂ ಭೇಟಿ ಕೊಡಿ. ಯಾಕೆಂದರೆ ತುಂಬ ಅಜ್ಜ ಮೊದಲು ಬಂದು ನಿಂತಹ ಜಾಗ. ಅದು ತುಂಬ ಪವರ್ಫುಲ್ ಆಗಿರುವಂತಹ ಕ್ಷೇತ್ರ. ನಾವು ಮನಸ್ಸಲ್ಲಿ ಏನು ಬೇಡಿಕೆ ಇಟ್ಟರೂ ಕೂಡ ಅಜ್ಜ ನೆರವೇರಿಸ್ತಾನೆ ಎಂಬ ನಂಬಿಕೆ ಖಂಡಿತವಾಗ್ಲೂ ಕಲ್ಲಾಪು ಕ್ಷೇತ್ರದಲ್ಲಿ ಖಂಡಿತ ತಾವೆಲ್ಲರೊಮ್ಮೆ ಭೇಟಿ ಕೊಡಿ. ತುಂಬ ಪವರ್ಫುಲ್ ಇರುವಂತಹ ಒಂದು ಕ್ಷೇತ್ರ ಅದು ಮೊದಲು ಅಜ್ಜ ಬಂದು ನಿಂತಹ, ಅಂದರೆ ಅಜ್ಜ ಮಾಯ ಕದ್ರಿಯಲ್ಲಿ ಕಾಯ ಬಿಟ್ಟು ಮಾಯ ಸೇರಿ ಆಮೇಲೆ ಬಂದು ಇಲ್ಲಿ ನಿಂತಹ ಒಂದು ಜಾಗವೇ ಕಲ್ಲಾಪುವಿನ ಮೊದಲ ಕ್ಷೇತ್ರ. ಇದು ನೋಡಿ, ಇದು ಕುತ್ತಾರಿನ ಬಳ್ಳೆ ಎಂಬಂತಹ ಜಾಗ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ತನಕ ಮಾತ್ರ ರೋಡು. ಅಲ್ಲಿಂದ ಈ ಕಡೆ ಬರಬೇಕಾದ್ರೆ ನಮಗೆ ಮಡ್ ರೋಡ್. ಇಲ್ಲಿ ಏನು ರೋಡ್ ಇಲ್ಲ ನಮಗೆ, ಫುಲ್ ಮಡ್ ರೋಡ್. ನೋಡಿ ಇಲ್ಲಿ ನೋಡಿ, ಇದು ಕುತ್ತಾರಿಗೆ ಸಂಬಂಧಪಟ್ಟಂತಹ 7 ಕೊಪ್ಪಗಳಲ್ಲಿ ಒಂದು ಬಳ್ಳೆ ಎಂಬ ಜಾಗ. ಇದು ಅಜ್ಜನ 7 ಕೊಪ್ಪಗಳಲ್ಲಿ ಈ ಕೊಪ್ಪ ಕೂಡ ಒಂದು. ಕಲ್ಲಾಪು ಮೊದಲ ಕ್ಷೇತ್ರ, ಮೊದಲ ಆದಿ ಕ್ಷೇತ್ರ, ಕೊರಗಜ್ಜನ ಒಂದು ಆದಿ ಮೂಲ ಕ್ಷೇತ್ರ ಅದು. ಓಕೆ ನೋಡಿ, ಇಲ್ಲಿ ಇದರಲ್ಲಿ ನಾವು ಮಡ್ ರೋಡ್. ಇದು ರಾತ್ರಿ ಎಲ್ಲ ಸ್ವಲ್ಪ ಇಲ್ಲಿ ಬರಲಿಕ್ಕೆಲ್ಲ ಕಷ್ಟ. ಆದರೆ ಅಜ್ಜ ಇಲ್ಲಿ ಸವಾರಿ ಎಲ್ಲ ಇರ್ಬೋದು ಅಜ್ಜಂದು, ಹಾಗಾಗಿ ಭಯ ಏನಿಲ್ಲ. ಮಳೆ ಬರ್ತಾ ಉಂಟು, ಲೈಟಾಗಿ ಮಳೆ ಬರ್ತಾ ಉಂಟು. ನೋಡಿ, ನಮ್ಮ ಗಾಡಿ ಇಲ್ಲೇ ನಿಲ್ಲಿಸಿದ್ದೇವೆ. ಗೊತ್ತಿಲ್ಲ, ಇವತ್ತು ಮಳೆ ಉಂಟು ಸ್ವಲ್ಪ. ಕಲ್ಲಾಪಿನ ವಿಡಿಯೋ ನಾನು ಹಾಕಿದ್ದೇನೆ ನೋಡಿ. ಕಲ್ಲಾಪಿನ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಭೇಟಿ ಕೊಡಿ. ಸುಮಾರು ಫಿಲ್ಮ್ ಸ್ಟಾರ್ ಇವರೆಲ್ಲ ಕಲ್ಲಾಪು ಕ್ಷೇತ್ರಕ್ಕೆ ಬಂದಿದ್ದಾರೆ ಮೊದಲು ಕೂಡ. ಹಾಗಾಗಿ ಕಲ್ಲಾಪು ಕ್ಷೇತ್ರದ ಬಗ್ಗೆ ಮಾಹಿತಿ ನನ್ನ ವಿಡಿಯೋದಲ್ಲಿ ನೋಡಿ, ತುಂಬ ಮಾಹಿತಿ ಸಿಗ್ತದೆ. ಮತ್ತು ಆ ಕ್ಷೇತ್ರದ ಬಗ್ಗೆ ನಿಮಗೆ ವಿಶೇಷವಾದಂತಹ ವಿಚಾರಗಳೆಲ್ಲ ತಿಳ್ಕೊಳ್ಬಹುದು. ಮಳೆ ಬರ್ತಾ ಉಂಟು. ಓಕೆ, ನಾವೀಗ ಹೊರಡ್ತಾ ಇದ್ದೇವೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕುತ್ತಾರಿನ 7 ಕೊಪ್ಪಗಳಲ್ಲಿ ಒಂದು ಕೊಪ್ಪ ಇದು ಇರುವಂಥದ್ದು ಕೊಲ್ಲೆ ಎಂಬ ಪರಿಸರದಲ್ಲಿ. ಸುತ್ತಲೂ ಗುಡ್ಡ ಪ್ರದೇಶದಲ್ಲಿ ಈ ಅಜ್ಜನ ಕಲ್ಲಿರುವಂಥದ್ದು. ಇದು ಕೂಡ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು. ಈ ಜಾಗ ಕೊಲ್ಲೆ ಎಂಬ ಪ್ರದೇಶದಲ್ಲಿ ಇದೆ, ಇದು ನೆನಪಿಟ್ಕೊಳ್ಳಿ. ಇದು ನಾವು ಕುತ್ತಾರಿಗೆ ಹೋಗುವ ಮಾರ್ಗದಲ್ಲೇ ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ಸಿಗುವಂತಹ ಜಾಗ ಕೊಲ್ಲೆ ಎಂಬ ಅಜ್ಜನ ಕಲ್ಲಿರುವಂತಹ ಜಾಗ. ಸ್ನೇಹಿತರೆ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ತುಳುನಾಡಿನ ದೈವಾರಾಧನೆ ಮತ್ತು ದೈವಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿಯಲಿ ಎಂಬುದೇ ನನ್ನ ಮತ್ತು ಕವಿಸ್ ಕಿಚನ್ನ ಆಶಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.